ಅನುಮತಿ ಪಡೆದುಕೊಳ್ಳದೆ ಸ್ವಚ್ಛತೆ ರಹಿತವಾಗಿ ಕಾರ್ಯಾಚರಿಸುತ್ತಾ ಇದ್ದ ಪಾನಿಪೂರಿ ತಯಾರಿಕಾ ಘಟಕವೊಂದರ ಮೇಲೆ ನಗರಸಭೆಯ ಅಧಿಕಾರಿಗಳು ಗುರುವಾರ ದಾಳಿ ನಡೆಸಿ ಪಾನಿಪೂರಿ ತಯಾರಿಕೆಗೆ ಬಳಸಲಾಗುತ್ತಿದ್ದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ಪಾನಿಪೂರಿ ತಯಾರಿಕಾ ಘಟಕದ ಮಾಲಕನಿಗೆ ನೋಟಿಸು ನೀಡಿದ್ದಾರೆ. ಪುತ್ತೂರು ನಗರದ ಕೊಂಬೆಟ್ಟು ಎಂಬಲ್ಲಿರುವ ಆದಂ ಎಂಬುವರ ಮಾಲಕತ್ವದ ಬಾಡಿಗೆ ಕೋಣೆಯಲ್ಲೇ ಉತ್ತರ ಭಾರತದ ಮೂಲದವರಾದ ರೂಪ್ ಸಿಂಗ್ ಅವರ ಸಹೋದರ ಕುಲ್ದೀಪ್ ಸಿಂಗ್ ಎಂಬುವರು ಸೇಲು, ಹನ್ಸು, ವಿಜಿ ಎಂಬುವರನ್ನ ಸೇರಿಸಿಕೊಂಡು ಪಾನಿಪುರಿ ತಯಾರಿಕಾ ಘಟಕ ನಡೆಸುತ್ತಿದ್ರು. ಈ ಘಟಕದಲ್ಲಿ ಪಾನಿಪುರಿ ತಯಾರಿಸಿ ಪುತ್ತೂರಿನ ವಿವಿಧ ಹೋಟೆಲ್ಗಳಿಗೆ ಹಾಗೂ ಅಂಗಡಿಗಳಿಗೆ ಸರಬರಾಜು ಮಾಡಲಾಗುತ್ತಿತ್ತು. ಈ ಪಾನಿಪುರಿ ತಯಾರಿಕಾ ಘಟಕವನ್ನ ಸ್ವಚ್ಛತಾ ರಹಿತವಾಗಿ ನಡೆಸುತ್ತಿರುವ ಕುರಿತು ಸ್ಥಳೀಯರು ನಗರಸಭೆಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಗುರುವಾರ ಪುತ್ತೂರು ನಗರಸಭೆಯ ಆಯುಕ್ತೆ ರೂಪಾ ಶೆಟ್ಟಿಯವರ ನೇತೃತ್ವದಲ್ಲಿ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕ ರಾಮಚಂದ್ರ, ಪೌರ ಕಾರ್ಮಿಕರಾದ ಐತಪ್ಪ, ಗೋಪಾಲ, ಯಶೋಧ ಹಾಗೂ ಗುಲಾಬಿ ಅವರನ್ನೊಳಗೊಂಡ ತಂಡ ಸ್ಥಳೀಯ ನಗರಸಭೆಯ ಸದಸ್ಯ ಪಿಜಿ ಜಗನ್ನಿವಾಸ್ ಅವರ ಉಪಸ್ಥಿತಿಯಲ್ಲಿ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಪಾನಿಪುರಿಯನ್ನ ಅವೈಜ್ಞಾನಿಕವಾಗಿ ನೆಲದ ಮೇಲೆಯೇ ತಯಾರಿಸಿರುವುದು, ತಯಾರಿಕಾ ಘಟಕದ ಕೋಣೆ, ಪಾನಿಪುರಿ ತಯಾರಿಕಾ ಪಾತ್ರೆಗಳು, ಪಾತ್ರೆ ತೊಳೆಯುವ ಕೋಣೆ ಶುಚಿತ್ವ ಇಲ್ಲದೆ ದುರ್ವಾಸನೆ ಬೀರುತ್ತಿರುವುದು ಕಂಡುಬಂದಿದೆ. ಘಟಕದಲ್ಲಿ ತಯಾರಿಸಿಟ್ಟಿದ್ದ 12 ಕೆಜಿಯಷ್ಟು ಪಾನಿಪುರಿ, 5 ಕೆಜಿ ಕೊಳೆತ ಆಲೂಗಡ್ಡೆ, 5 ಕೆಜಿ ಪ್ಲಾಸ್ಟಿಕ್ ಚೀಲ ಹಾಗೂ ಪಾನಿಪುರಿ ತಯಾರಿಕೆಗೆ ಬಳಸುತ್ತಿದ್ದ ಸಾಮಗ್ರಿಗಳನ್ನು ನಗರಸಭೆಯ ಅಧಿಕಾರಿಗಳು ವಶಪಡಿಸಿಕೊಂಡು ಅನುಮತಿ ಇಲ್ಲದ ಹಾಗೂ ಶುಚಿತ್ವ ಇಲ್ಲದ ಕಾರಣಕ್ಕಾಗಿ ಪಾನಿಪುರಿ ತಯಾರಿಸದಂತೆ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಘಟಕದ ಮಾಲಕ ರೂಪ್ ಸಿಂಗ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.